ಅಂಜಲ್ ಫ್ರೈಯಾ ಅಪ್ಪ ನಿಮ್ಮಷ್ಟು ಉದ್ದುಂಟಂತ ಸೊ ಇಲ್ಲಿ ಮ್ಯಾಂಗ್ಳೂರಲ್ಲಿ ಕೂಡ ಉಂಟಂತೆ. ಹಾಗೆ ಇವಾಗ ತಿಮ್ಮಪ್ಪ ಹೋಟೆಲಿಗೆ ಹೋಗುವ ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ. ನಿತೇಶ್ ಏನೋ ಮಮ್ಮಿಗೆ ಸರ್ಪ್ರೈಸ್ ತಂದಿದ್ದಾರೆ. ಅಪ್ಪ ಮ್ಯಾಂಗೋ, ಮಮ್ಮಿ ಫಸ್ಟಿಗೆ ಹೇಳಿದ್ರು ಮ್ಯಾಂಗೋ ಅಂತ. ಯಾಕೆ ಇದ್ರಲ್ಲಿ ಬೇಡವಾ? ಫೈನಲಿ ನಮ್ಮ ಆರ್ಡರ್ ಬಂದಿದೆ. ಇದು ತಿರಮಸು ಅಲ್ಲ, ಇದು ಪ್ಯಾರಾಫ್ರೈಡ್, ಇದು ಪ್ಯಾರಾಫ್ರೈಡ್ ಅಂಡ್ ದಿಸ್ ಇಸ್ ಗಡ್ಬರ್, ಇದು ತಿರಮಸು. ಹಾಯ್ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಮಮ್ಮಿ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ? ಸೊ ನಿತೇಶನ್ ಮೀಟ್ ಆಗಲಿಕ್ಕೆ. ಸರ್ಪ್ರೈಸ್ ಆ್ಯಕ್ಚುಲಿ. ಪ್ಲ್ಯಾನ್ ಇರಲಿಲ್ಲ ನಮ್ಮದು. ಅವರೇ ನಿನ್ನೆ ಬರೋದು ಅಂದರೆ ಪಾಸ್ ಸಿಗಲಿಲ್ಲ. ಸೊ ಹಾಗೆ ಮನೆ ಬರುವ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಹಾಗೆ ನಾವಿಬ್ಬರು ಇವತ್ತು ಮೀಟ್ ಆಗಲಿಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಈಗ ಮ್ಯಾಂಗ್ಳೂರ್ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀವಿ. ಆ್ಯಂಡ್ ಈಗ ನಿತೇಶಿಗೆ ಕಾಯ್ತಾ ಇದ್ದೇವೆ. ಇನ್ನೊಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಸೊ ಈಗ ಇಲ್ಲಿ ನೋಡ್ತಾ ಇದ್ದೇನೆ, ಇಲ್ಲಿ ಓಪನ್ ಆಗಿ ಕಾಣ್ತಾ ಇಲ್ಲಲ್ಲ, ಯಾವ ಸೈಡ್? ಕರಾವಳಿ ರೆಡ್ ಕಲರ್ ಅಲ್ಲ? ಹಾಂ ರೆಡ್ ಕಲರ್ ಬಸ್. ಓಕೆ ಓಕೆ. ಮಮ್ಮಿ ಕಂಡ್ರಾ? ಎಲ್ಲಿ? ನೀವು ಶೋಲ್ಲಿದ್ದಾರೆ. ಓಕೆ ಬನ್ನಿ ಬನ್ನಿ ಅಮ್ಮ ಬನ್ನಿ. ನಿತೇಶ್ ರೀಚ್ ಆಗಿದ್ದಾರೆ. ನಾವು ಆ ಕಡೆ ವೇಟ್ ಮಾಡ್ತಾ ಇದ್ದೆವು. ಸೊ ಅವರ್ ವೇಟಿಂಗ್ ಇಸ್ ಓವರ್ ನಾವು. ನಿತೇಶ್ ಎಲ್ರಿಗ ಇಲ್ಲಿ ರೀಚ್ ಆಗಿದ್ದೀವಿ. ಸೊ ಬಸ್ ಸ್ಟ್ಯಾಂಡ್ ಅಲ್ಲೇ ನೋಡ್ತಾ ಇದ್ದೀವಿ. ನಿತೇಶ್ ಏನೋ ಮಮ್ಮಿಗೆ ಸರ್ಪ್ರೈಸ್ ತಂದಿದ್ದಾರೆ. ಅಪ್ಪ ಮ್ಯಾಂಗೋ, ಮಮ್ಮಿ ಫಸ್ಟಿಗೆ ಹೇಳಿದ್ರು ಮ್ಯಾಂಗೋ ಅಂತ ಹೇಳಿದ್ದಾರೆ ಅವರು. ನಾಳೆ ಇಲ್ಲ ಮ್ಯಾಂಗೋ ಅವ್ರು ಎಲ್ಲಿಂದ ತರ್ತಾರೆ ಅಂತ ಹೇಳ್ತಾ ಇದ್ದೆ. ಓ ಇದು ಫೇವ್ರೇಟ್ ಇವರಿಗೆ. ಕರೆಕ್ಟ್ ಗೆಸ್ ಮಾಡಿದ್ದಾರೆ ನಿಶ್, ಕರೆಕ್ಟ್ ಗೆಸ್ ಮಾಡಿದ್ದಾರೆ. ಸೊ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ಈಗ. ಮ್ಯಾಂಗೋ ಕರೆಕ್ಟ್ ಗೆಸ್ ಮಾಡಿದ್ದಾರೆ ಮಾತ್ರ. ಸರ್ಪ್ರೈಸ್ ನಿತೇಶ್ ತಂದಿದ್ದು. ಸೊ ಹಾಗೆ ಬ್ಯಾಗ್ ಒಳಗೆ ಇಟ್ಟಿದ್ದೀವಿ. ಈಗ ಇವಾಗ ನಾವು ಬಸ್ಸಲ್ಲಿದ್ದೇವೆ. ಎಲ್ಲಿ ಹೋಗ್ತಿದ್ದೀವಿ ನಿಶ್? ಈಗ ಊಟಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ? ಓಕೆ. ನಾವೀಗ ಮ್ಯಾಂಗ್ಳೂರ್ ಲಾಲ್ಬಾಗ್ ಸ್ಟಾಪಲ್ಲಿ ಇಳ್ದಿದ್ದೀವಿ. ಹಾಗೆ ಈಗ ಲಂಚಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಲಂಚಿಗೆ ಹೋಗುವ? ಸೊ ತಿಮ್ಮಪ್ಪ ನಮಗೆ ಸಿಗ್ತಾ ಇಲ್ಲ. ಹಾಗೀಗ ಉಡುಪಿಯಲ್ಲಿ ಕೂಡ ತಿಮ್ಮಪ್ಪ ಉಂಟು. ಸೊ ಇಲ್ಲಿ ಮ್ಯಾಂಗ್ಳೂರಲ್ಲಿ ಕೂಡ ಉಂಟಂತೆ. ಹಾಗೆ ಇವಾಗ ತಿಮ್ಮಪ್ಪ ಹೋಟೆಲಿಗೆ ಹೋಗುವ ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ. ನಮ್ಮ ಹೋಟೆಲ್ ಸಿಕ್ಕಿದೆ. ಸೊ ಇದು ತಿಮ್ಮಪ್ಪ ಹೋಟೆಲ್. ತಿಮ್ಮಪ್ಪಣ್ಣ ಇದ್ದಾರೆ. ಯಾರು ತಿಮ್ಮಪ್ಪ? ನಿಮ್ಮ ಮಾವನ? ಸೊ ಇದು ಡೈರೆಕ್ಟ್ ಅಪೋಸಿಟ್, ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ವಾ ಮ್ಯಾಂಗ್ಳೂರು, ಅದರ ಡೆಡ್ ಅಪೋಸಿಟ್ ಇರುವುದೇ ಇದು ಹೋಟೆಲ್. ದಿಸ್ ಇಸ್ ದ ಲೊಕೇಶನ್. ಆ್ಯಕ್ಚುಲಿ ಫ್ರಂಟ್ ಎಂಟ್ರೆನ್ಸ್ ಆ ಕಡೆಗೆ. ನಾವು ಇದು ನಮ್ಮದು ಶಾರ್ಟ್ ಕಟ್ ವೇದಲ್ಲಿ ಎಂಟರ್ ಕೊಡ್ತಾ ಇದ್ದೇವೆ. ಆ್ಯಂಡ್ ಇಲ್ಲಿ ಒಂದು ಸ್ಮಾಲ್ ಗಣಪತಿ ಮೂರ್ತಿ ಇಟ್ಟಿದ್ದಾರೆ. ಇದು ತಿಮ್ಮಪ್ಪ ಹೋಟೆಲ್ ಫ್ರಂಟ್. ಬನ್ನಿ. ಹೋಟೆಲ್ ತಿಮ್ಮಪ್ಪ.
ನಾನ್ ವೆಜ್ ಆ್ಯಂಡ್ ನಾನ್ ವೆಜ್ ಥಾಲಿ. ಇದು ಅಂಜಲ್ ಮತ್ತು ಮೂರು ಮೀನು ಆರ್ಡರ್ ಮಾಡಿದ್ದೀವಿ. ಸೊ ಹಾಗೆ ಈಗ ಕಾಯ್ತಾ ಇದ್ದೇವೆ. ಚಟ್ನಿ ಮೀನು ಸಾರು. ಯಾವ ಮೀನದು? ಅಂಜಲ್ 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 ಫ್ರೈಯಾ? ಅಬ್ಬ, ನಿಮ್ಮಷ್ಟು ಉದ್ದ ಉಂಟಂತ. ಸೊ ಇನ್ನೊಂದು ಮಸಾಲ ಮುರುಮೀನಿದು ಆ್ಯಂಡ್ ಇದು ಥಾಲಿ. ಸೊ ಇದರಲ್ಲಿ ಬಾಯ್ಲ್ಡ್ ರೈಸ್, ಮೀನ್ ಸಾರ್ ಆ್ಯಂಡ್ ಎಟ್ಟಿ ಚಟ್ನಿ, ಪಿಕಲ್, ವೆಜ್ ಗಸಿ. ಸೊ ದಿಸ್ ಇಸ್ ದ ಹೋಟೆಲ್ ಆಂಬಿಯನ್ಸ್. ಹಾಯ್ ನೀಶ್, ಊಟ ಆಯ್ತಾ? ಊಟ ಖಾಲಿ. ಎಲ್ಲ ಖಾಲಿ. ಬೇಕಾ? ರೈಸ್ ಬೇಕಾ? ಫುಲ್ ಖಾಲಿ. ಇದು ಯಾರಿಗೆ ಬರೀ ಉಳಿಸಿದ್ದು? ನಿಂಗೆ ಅಂಜಲ್ ಮತ್ತೆ ನನಗೆ ಫುಲ್ ಆಗಿದೆ ಹೊಟ್ಟೆ. ಟೇಸ್ಟ್ ಇತ್ತಲ್ಲ, ಸೂಪರ್ ಆಗಿತ್ತಲ್ಲ. ನೋ ಪ್ರಾಬ್ಲಮ್. ಊಟ ಮಾಡಿ ಹೋಗ್ತಾ ಇದ್ದೇವೆ ಈಗ. ಲೆಟ್ಸ್ ಗೋ. ಅಮ್ಮ ಬನ್ನಿ. ಬನ್ನಿಯಾ? ವೈ ತಿಮ್ಮಪ್ಪ ಅಂತ. ದಿಸ್ ಇಸ್ ಸ್ಪೆಷಲ್ ಫಿಶ್ ಟುಡೇ. ಮರವಾಯಿ ಪುಂಡಿ. ಇದು ಚೆನ್ನಾಗಿ ಉಂಟಲ್ಲ? ಸೊ ಕ್ಯೂಟ್. ಅದೇ ಅಲ್ಲ, ನಮ್ದು ಊಟ ಆಯಿತು. ಹಾಗೆ ಈಗ ಐಸ್ ಕ್ರೀಮ್ ತಿನ್ನಲಿಕ್ಕೆ ಪಪ್ಪಾಸಿಗೆ ಬಂದಿದ್ದೀವಿ. ದಿಸ್ ಇಸ್ ಎಂಟ್ರನ್ಸ್ ಪಬ್ಬಾಸ್. ಸೊ ಈಗ ಪಬ್ಬಾಸಲ್ಲಿ ನಾವು ಲೈನಿಗೆ ನಿಂತಿದ್ದೇವೆ. ಆ್ಯಂಡ್ ಇದು ನಮ್ಮ ಟೋಕನ್ ಪಬ್ಬಾಸ್ 3. ಅಂತೂ ನಮಗೆ ಬೇಗ ಸಿಕ್ಕಿತ್ತು ಟೇಬಲ್. ಹಾಗೆ ಒಳಗಡೆ ಇದ್ದೀವಿ ಇವಾಗ. ನಿತೇಶ್ ಆರ್ಡರ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಏನು ಆರ್ಡರ್ ಮಾಡ್ತೀರಿ? ಏನು ಹೇಳಿದ್ದೀರಿ ಆರ್ಡ್ರು? ಓಕೆ. ಫೈನಲಿ ನಮ್ಮ ಆರ್ಡರ್ ಬಂದಿದೆ. ಇದು ತಿರಮಸು ಅಲ್ಲ, ಇದು ಪ್ಯಾರಾಫ್ರೈಡ್. ಇದು ಪ್ಯಾರಾಫ್ರೈಡ್ ಆ್ಯಂಡ್ ದಿಸ್ ಇಸ್ ಗಡ್ಬರ್. ಇದು ತಿರಮಸು. ನಾನೀಗ ಪ್ಯಾರಾಫ್ರೈಡ್ ಮಾಡ್ತಾ ಇದ್ದೀನಿ. ಬಸ್ಸಲ್ಲಿ ಐಸ್ ಕ್ರೀಮ್ ಮುಗಿಸಿ ಇವಾಗ ಹೊರಗಡೆ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲಿ ಅಂತ ಗೊತ್ತಿಲ್ಲ, ನಮ್ಮ ಬಾಸ್ ಹೇಳಬೇಕು.
ನೆಕ್ಸ್ಟ್ ಬಸ್ ಹಿಡ್ಕೊಂಡು ಹೋಗು. ಎಲ್ಲಿಗೆ ಉಚ್ಚಿಲಕ್ಕ ಇವತ್ತಿನ ಡೇ ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಿಮೇಶ್ ಮತ್ತು ನಾವೆಲ್ಲ ಒಂದೇ ಬಸ್ಸಲ್ಲಿ ಬಂದವ. ಹಾಗೆ ಅವರು ಪಣಂಬೂರು ರೋಡ್ ಹತ್ರ ಇಳ್ಕೊಂಡ್ರು. ಸೊ ಹೀಗೆ ನಮ್ಮ ಜರ್ನಿಯನ್ನು ನಾವು ಯರ್ಮಳ್ ಕಡೆ ಕಂಟಿನ್ಯೂ ಮಾಡಿದ್ವಿ. ಹಾಗೆಯೇ ಇವತ್ತಿನ ಒಂದು ಸ್ಮಾಲ್ ವಿಡಿಯೋ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತಾ ಸೊ ಹೀಗೆ ಬ್ಲಾಗಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.